ಬೇಕೂರು ಬ್ರಹ್ಮಶ್ರೀ ಮೊಗೇರ ದೈವಸ್ಥಾನದಲ್ಲಿ ಫೆಬ್ರವರಿ 28, ಮಾರ್ಚ್ 1ರಂದು ಶುದ್ಧಿ ಕಲಶ ಹಾಗೂ ವಾರ್ಷಿಕ ನೇಮೋತ್ಸವ. ಬ್ರಹ್ಮಶ್ರೀ ಮೊಗೇರ ದೈವಸ್ಥಾನ ಬೇಕೂರು ಇದರ ನವೀಕೃತ ದೈವಸ್ಥಾನದ ಶುದ್ಧಿ ಕಲಶ ಹಾಗೂ ವಾರ್ಷಿಕ ನೇಮೋತ್ಸವವು ಫೆಬ್ರವರಿ 28 ಮತ್ತು ಮಾರ್ಚ್ 1, 2026ರಂದು ಭಕ್ತಿ ಭಾವಪೂರ್ಣವಾಗಿ ಜರುಗಲಿದೆ. ಬ್ರಹ್ಮಶ್ರೀ ಮೊಗೇರ ಮಹಾಕಾಳಿ ದೈವಸ್ಥಾನ ಪಚ್ಲಂಪಾರೆ ಇದರ ಗೌರವಾಧ್ಯಕ್ಷರು, ಚೌಡಿ ಚಾಮುಂಡೇಶ್ವರಿ ಆರಾಧಕರು ಹಾಗೂ ಶ್ರೀ ದೈವದ ಮಧ್ಯಸ್ಥರಾದ ಶ್ರೀ ಬಾಬು ಯು ಪಚ್ಲಂಪಾರೆ ಅವರ ಕಾರ್ಮಿಕತ್ವದಲ್ಲಿ ನವೀಕೃತ ದೈವಸ್ಥಾನದ ಶುದ್ಧಿ ಕಲಶ ಹಾಗೂ ವಾರ್ಷಿಕ ನೇಮೋತ್ಸವ ನಡೆಯಲಿದ್ದು, ಫೆಬ್ರವರಿ 28ರಂದು ಬೆಳಗ್ಗೆ 7 ಗಂಟೆಗೆ ಗಣಹೋಮ, 9 ಗಂಟೆಗೆ ನವೀಕೃತ ದೈವಸ್ಥಾನದ ಶುದ್ಧಿ ಕಲಶ, ಸಂಜೆ 6 ಗಂಟೆಗೆ ಭಂಡಾರ ಏರುವುದು, 7 ಗಂಟೆಗೆ ಗುಳಿಗನ ಕೋಲ, ರಾತ್ರಿ 8:30ಕ್ಕೆ ಅನ್ನ ಸಂತರ್ಪಣೆ, 9 ಗಂಟೆಗೆ ಶ್ರೀ ಮೊಗೇರ ದೈವದ ಭಂಡಾರ ಏರುವುದು ನಡೆಯಲಿದೆ. ರಾತ್ರಿ 9:30ಕ್ಕೆ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ರಾತ್ರಿ 11 ಗಂಟೆಯಿಂದ ಮೊಗೇರ ದೈವಗಳ ನೇಮೋತ್ಸವ ಜರುಗಲಿದೆ. ರಾತ್ರಿ 1 ಗಂಟೆಗೆ ತನ್ನಿಮಾನಿಗ ದೈವದ ಅಂಗಣ ಪ್ರವೇಶ ನಡೆದ ಬಳಿಕ ಮಾರ್ಚ್ 1ರಂದು ಬೆಳಗ್ಗೆ 5 ಗಂಟೆಗೆ ಶ್ರೀ ದೈವಗಳಲ್ಲಿ ಹರಕೆ ಸಮರ್ಪಿಸಿ ಸಿರಿಮುಡಿ ಗಂಧ ಪ್ರಸಾದ ವಿತರಣೆ ನಡೆಯಲಿದೆ. ಸಂಜೆ 6 ಗಂಟೆಗೆ ಭಂಡಾರ ಏರುವುದು ಹಾಗೂ 7 ಗಂಟೆಗೆ ಕೊರಗುತನಿಯ ದೈವದ ಕೋಲ ಜರುಗಲಿದೆ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನುಮನ ಧನಗಳಿಂದ ಸಹಕರಿಸಿ ಶ್ರೀ ದೈವಗಳ ಕೃಪೆಗೆ ಪಾತ್ರರಾಗುವಂತೆ ದೈವಸ್ಥಾನದ ಆಡಳಿತ ಮಂಡಳಿ ಭಕ್ತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಗ್ರಾಮಸ್ಥರಿಗೆ ಊರದಾಗಲೇ ತಿಳಿಪೆ ಅನ್ನೋ ಒಂದು ವಿಷಯ ವರ್ಷ ಪ್ರತಿ ನಡಪಣಿದ್ದಿತ್ತನ ಈ ಮುಲ್ಪ ಮುಗೇರ ದೈವ ಸೇವಾ ಸಮಿತಿಗಳ ಅಂಚನೆ ಊರದಾಗಲೇ ಕೂಡ್ದು ನಡಪಾದು ಕೊಡ್ಕೊಂಡಿದ್ದ ಮುಗೇರು ಜಾಗದ ಗುಳಿಗೆ ಅಂಚನೆ ಮುಗೇರು ತನ್ನಿಮಾನಿಗ ಅಂಚನೆ ಕೊರಗುತನ್ಯ ದೈವದ ವರ್ಷಾವಧಿ ಜಾತ್ರೆ ಎಲ್ಲೇ ಶುರುವಾದ ಎಲ್ಲ ಈ ಸೋಮವಾರ ಬಲ್ಪ ಮುಟ್ಟ ಅವು ನಡಪೇರುಂಡು. ಅದಕ್ಕೆ ಮಾತಾ ಭಗವದ್ ಭಕ್ತರು ದೈವ ಭಕ್ತರು ಬರ್ತದೆ ಈ ಕಾರ್ಯಕ್ರಮ ಯಶಸ್ವಿವಂತ ಕೊಡುದಂಟದು ಮೊಗೇರ ದೈವ ಸೇವಾ ಸಮಿತಿ ಅಂಚನೆ ಗ್ರಾಮಸ್ಥರ ಪರವಾದ ಎಂಕಲ ವಿನಂತಿ ಮಾಡ್ತಾರೆ.